ಪುತ್ತೂರಿನ ಒಂದು ಬಹಳಷ್ಟು ಮಹತ್ವಾಕಾಂಕ್ಷೆ ಯೋಜನೆ ಇದು. ಪುತ್ತೂರಿನ ವೇಸ್ಟಿಂದ ಗ್ಯಾಸ್ ಒಂದು ಉತ್ಪಾದನೆ ಮಾಡುವಂಥದ್ದು, ಕಂಪ್ರೆಸ್ಡ್ ಬಯೋಗ್ಯಾಸ್, CNG ಹಾಗೆ CBG ಅಂತ ಹೇಳುವಂಥದ್ದು. ಸಾಧಾರಣ ಒಂದು 12 ವರ್ಷದ ಕನಸು. 2014ರಲ್ಲಿ ಇದಕ್ಕೆ ನಾವು ಕಾರ್ಯ ಶುರು ಮಾಡಿದ್ದೆವು. ಇದೀಗ 2026ರಲ್ಲಿ ಅದು ಕನಸು ನನಸಾಗಿದೆ. ಸೊ ಇದರ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮ ನಾಡಿದ್ದು 15ನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ 10 ನಡೀಲಿಕ್ಕಿದೆ. ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸಭಾ ಕಾರ್ಯಕ್ರಮ ದೀಪ ಪ್ರಜ್ವಲನೆ ನಮ್ಮ MP ಅವರಾದ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಮಾಡಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ನಾನು ವಹಿಸಲಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಕಿಶೋರ್ ಕುಮಾರ್ ಬುಟ್ಯಾಡಿ MLC ಅವರು ಮತ್ತು ಸ್ಟೆಲ್ಲಾ ವರ್ಗೀಸ್ ಅವರು AC, ನಮ್ಮ ಪೌರಾಯುಕ್ತರಾದ ವಿದ್ಯಾ ಕಾಳೆ ಅವರು ಮತ್ತು ನಮ್ಮ ಮಾಜಿ ಶಾಸಕರಾದ ಸಂಜೀವ್ ಮಠಂದೂರು ಅವರಿದ್ದಾರೆ, ಬರಲಿಕ್ಕಿದ್ದಾರೆ. ಗೌರವ ಉಪಸ್ಥಿತಿ ಮಾಜಿ ಅಧ್ಯಕ್ಷರು ನಗರಸಭೆ ಲೀಲಾವತಿ ಅಣ್ಣನಾಯಕ ಹಾಗೂ ರೋಟರಿಯ ಮಾಜಿ ಜಿಲ್ಲಾ ಗವರ್ನರ್ HR ಕೇಶವ್ ಹಾಗೂ ಈ ಯೋಜನೆಗೆ ನಮಗೆ ಕೈ ಜೋಡಿಸಿದ ರೀಟ್ಯಾಪ್ ಸೊಲ್ಯೂಷನ್ ಅವರ ಡೈರೆಕ್ಟರ್ ದಿವ್ಯಾ ಪ್ರಶಾಂತ್ ಅವರಿದ್ದಾರೆ, ಡಾಕ್ಟರ್ ದಿವ್ಯಾ ಪ್ರಶಾಂತ್, ಹಾಗೂ ನಮ್ಮ ರೋಟರಿ ಕ್ಲಬ್ ಪುತ್ತೂರು ಈಸ್ಟಿನ ಅಧ್ಯಕ್ಷರು ಶಶಿಧರ್ ಕಿನ್ನಿಮಜಲ್ಲಿ ಇರಲಿಕ್ಕಿದ್ದಾರೆ. ತಮಗೆಲ್ಲರೂ ಆಧಾರದ ಸ್ವಾಗತ. ಪುತ್ತೂರಿನಲ್ಲಿ ಒಂದು ಬಹಳಷ್ಟು ವಿಶೇಷವಾದ ಒಂದು ಘಟನೆ ಅಥವಾ ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು. ಈಗಾಗಲೇ ಮೈಸೂರಲ್ಲಿ ನಿಮ್ಮ ನಗರಸಭೆಯವರಿಗೆ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿಂದ ನೀವೇ ಪೇಪರಲ್ಲಿ ಸುಮಾರು ಸಾರಿ ಹಾಕಿದ್ದೀರಿ. ಅಲ್ಲಿಂದ ಸ್ಟಡಿ ಮಾಡಲಿಕ್ಕೆ ಈಗ ಪುತ್ತೂರಿಗೆ ಬರ್ತಾ ಇದ್ದಾರೆ. ಇದೊಂದು ನಮಗೊಂದು ಹೆಮ್ಮೆ ವಿಷಯ. ಯಾಕೆಂದರೆ ಕರ್ನಾಟಕದಲ್ಲಿ ಎಲ್ಲಿ ಸಹ ಈ ಥರದ ಪ್ಲ್ಯಾಂಟ್ ಇಲ್ಲ, ಇಷ್ಟು ದೊಡ್ಡ ಮಟ್ಟಿನ ಪ್ಲ್ಯಾಂಟ್ ಇಲ್ಲ. ಇಂದೋರಲ್ಲಿ ದೊಡ್ಡ ಪ್ಲ್ಯಾಂಟ್ ಇದೆ. ಅದು ನಗರಸಭೆ ವ್ಯಾಪ್ತಿಯಲ್ಲಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿದೆ. ಬಟ್ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ರಿಗೂ ಅಷ್ಟು ಅದಂದರೆ ಒಂದು 300 ಟನ್ ಎಲ್ಲ ಪ್ರೊಸೆಸ್ ಮಾಡುವಂಥದ್ದು. ಸೊ ಎಲ್ರಿಗೂ ಅದು ಅಷ್ಟು ಅಗತ್ಯ ಇರುವುದಿಲ್ಲ. ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಸಣ್ಣದಾಗಿ ಚೊಕ್ಕದಾಗಿ ಮಾಡುವಂಥದ್ದು ಇಲ್ಲಿ ಸಾಧ್ಯ ಆಗಿದೆ. ಸೊ ಅದನ್ನು ಸ್ಟಡಿ ಮಾಡಲಿಕ್ಕೆ ಆಲ್ ಓವರ್ ಕರ್ನಾಟಕದಿಂದ ಬರ್ತಾ ಇದ್ದಾರೆ ಈಗ. ಅದು ಪುತ್ತೂರಿಗೊಂದು ಹೆಮ್ಮೆಯ ವಿಷಯ. ಸೊ ನಗರಸಭೆಗೆ ನಿಮಗೆ ಈ ಪುರಸಭೆ ನಗರಸಭೆಗೆ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಉಂಟು ಮೈಸೂರಿಂದ. ಟ್ರೈನಿಂಗ್ ಮಾಡ್ತಾರಲ್ಲ, ಈಗ ಕರ್ನಾಟಕ ಎನ್ವೈರನ್ಮೆಂಟ್ ಇಂಜಿನಿಯರ್ಸ್ ಟ್ರೈನಿಂಗ್ ಮಾಡ್ತಾರೆ ಜಾಸ್ತಿ ಮೈಸೂರು. ಆಗ ಅವರಿಗೆ ಫೀಲ್ಡ್ ವಿಸಿಟ್ ಇಲ್ಲೇ ಇಡ್ತಾ ಇದ್ದಾರೆ ಈಗ ಅಂತ. ಎನ್ವೈರನ್ಮೆಂಟ್ ಇಂಜಿನಿಯರ್ ತುಂಬ ಜನ ಬಂದಾಯ್ತು. ಈಗ ಹೆಚ್ಚಾಗಿ ಸ್ಟಡಿಗೆಲ್ಲ ಮಂಗಳೂರು, ಬೆಂಗಳೂರು, ಹಾಗೆ ಬಾಂಬೆ ಹಾಗೆಲ್ಲ ಹೋಗೋದು. ಪುತ್ತೂರಿಗೆ ಬರ್ತಾ ಇರೋದು ಸ್ಟಡಿಗೆ ಅಂತ ಹೇಳಿದ್ರು. ಈಗ ಒಂದು 3-4 ಸಾರಿ ಬಂದಾಯ್ತು. ಈಗ 80 ಎನ್ವೈರನ್ಮೆಂಟ್ ಇಂಜಿನಿಯರ್ಸ್ 2 ಬ್ಯಾಚಲ್ಲಿ ಬಂದಾಯ್ತು. 80 ಜನ ಬಂದರು. ಇದಲ್ಲದೆ ಇದು ನಗರಸಭೆಯಲ್ಲಿ CMC ಲೆವೆಲಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಸೆಕೆಂಡ್, ಇಂಡಿಯಾದಲ್ಲಿ ಸೆಕೆಂಡ್, ಇಲ್ಲಿ ಫಸ್ಟ್. ಅದೇ ನಗರಸಭೆ ಲೆವೆಲಲ್ಲಿ ಭಾರತದಲ್ಲೇ ಪ್ರಾಜೆಕ್ಟ್ ಫಸ್ಟ್. ಯಾಕಂದ್ರೆ ಯಾವುದೇ ನಗರಸಭೆಯಲ್ಲಿ ಅಥವಾ ಕಾರ್ಪೊರೇಷನ್ ಅಲ್ಲಿ ಆಡಳಿತದಲ್ಲಿ ಎಲ್ಲಿಯೂ ಇಲ್ಲ, ಪ್ರೈವೇಟ್ ಅಲ್ಲಿ ಮಾತ್ರ ಇರುವಂಥದ್ದು. ಪೆಸೋದವ್ರದ್ದು ಅದೇ ಲೇಟ್ ಅದೊಂದು ಕಾರಣ. ಅದೊಂದು 1 ವರ್ಷ ಅದಕ್ಕೆ 80 ಎನ್ವೈರನ್ಮೆಂಟ್ ಇಂಜಿನಿಯರ್ಸ್ 2 ಬ್ಯಾಚ್ ಬಂದಿದ್ದಾರೆ. ನಿನ್ನೆ ಕೂಡ ಪೌರಕಾರ್ಮಿಕ ಟೀಮ್ ಬಂದಿದ್ರು. ಮತ್ತೆ ಬೇರೆ ಬೇರೆ ಕಡೆ ಬೇರೆ ಬರ್ತಾ ಇದ್ದಾರೆ. ಅದು ಗ್ಯಾಸ್ ಪೂರೈಕೆ ಬಗ್ಗೆ ಅದಕ್ಕೆ ಒಂದಷ್ಟು ವಿಚಾರಗಳುಂಟು, ಪೆಸೋ ಗೈಡ್ಲೈನ್ಸ್ ಎಲ್ಲ ಉಂಟು. ಅದರ ಪ್ರಕಾರನೇ ಮಾಡಬೇಕಷ್ಟೇ ಅದನ್ನು. ಹಾಗೆ ಈಗ ಒಂದು ಲೋಕಾರ್ಪಣೆ ಮಾಡೋದು ಮತ್ತು ಪೇಪರಲ್ಲಿ ಕೊಟ್ಟು ಸಾರ್ವಜನಿಕರಿಗೆ ಇದು ಮಾಡ್ಬೋದು, ಗಾಡಿಗಳಿಗೆ ತುಂಬಿಸ್ಬೋದು ಇಲ್ಲಿದ್ದ ಹಾಗೆ. ಇದರಿಂದ ಸಹ ನಿಮಗೆ CNGಯಿಂದ ಸಹ ಜಾಸ್ತಿ, ಸ್ವಲ್ಪ ಒಂದು 2% ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಅದು CBG. ಯಾಕೆಂದರೆ 400 kg ಪರ್ ಡೇ ಉತ್ಪಾದನೆ, ಅಂದರೆ 8 ಟನ್ ಕೊಟ್ಟರೆ 5% ಅದರದ್ದು ಉತ್ಪಾದನೆ. ಮುನ್ಸಿಪಾಲಿಟಿಯ ಈಗಾಗಲೇ ಇರುವಂಥ CNG ವೆಹಿಕಲ್ಸ್ಗೆ ಅಲ್ಲಿಂದ ಪೂರೈಕೆ ಆಗ್ತಾ ಉಂಟು. 400 kg ಬಯೋಗ್ಯಾಸ್ ಉತ್ಪಾದನೆ ಆಗುವ ಕೆಪಾಸಿಟಿ ಉಂಟು ಅದರಲ್ಲಿ. ಈಗ ಸಾಧಾರಣ ಒಂದು 100-150 kg. ಯಾಕಂದರೆ ಬೈಫರ್ಕೇಟೆಡ್ ಇಲ್ಲಿ ಸಿಗ್ತಾ ಇಲ್ಲ. ಸಾರ್ವಜನಿಕರ ಸಹಕಾರ ಬೇಕು. ಈಗ ಒಂದು 4-5 ಟನ್ ಹಾಕ್ತಾ ಇದ್ದಾರೆ ಡೈಲಿ. ಅದೇ 150-200 kg, 150-250 kg ಈಗ ಆಗ್ತಾ ಇದೆ. 150 kg ಎಷ್ಟು ವಾಹನಗಳಿವೆ? ಈಗ ಸೇಲ್ ಮಾಡ್ಲಿಕ್ಕೆ ಆಗಲಿಲ್ಲ, ಟೆಸ್ಟಿಂಗ್ ಅಲ್ಲಿ ಹೌದು. ಅದು ಪ್ಯೂರ್ಲಿ ಖಾಸಗಿ.
ಅಲ್ಲ ಹೌದು ಸಣ್ಣದಲ್ಲ ಅದು ಸೇಮ್ ಸೈಜ್ ಸಾಧಾರಣ. ಸೇಮ್ ಸೇಮ್ ಇಲ್ಲಿ ಕೂಡ 8 ಟನ್ ವೇಸ್ಟ್ ಬಂದರೆ 4 ಕೆಜಿ 400 kg ಅಂದ್ರೆ ನಿಮಗೆ ಗೊತ್ತಿರುವ ಹಾಗೆ 400 kg ಆದ್ರೆ ಎಷ್ಟು ವೆಹಿಕಲ್ಗೆ? ಅಂದ್ರೆ ಒಂದು ವೆಹಿಕಲ್ಗೆ 8 ಕೆಜಿ. ಈ ಇದು ಇದೆ 8 ಕೆಜಿಯಿಂದ 10 ಕೆಜಿ ಮ್ಯಾಕ್ಸಿಮಮ್ ಸಿಲಿಂಡರ್ ಒಂದು 50 kg 50 ವೆಹಿಕಲ್ಗೆ ಹಾಕ್ಬೋದು. 10 ಕೆಜಿ ರಿಕ್ಷಾಕ್ಕೆ ಆದ್ರೆ ಇನ್ನೂ ಜಾಸ್ತಿ. ಕೆಜಿ ಹಾಕುವಂಥದ್ದು. ರಿಕ್ಷಾಕ್ಕೆ 3 kg ಅಂತಾರೆ. ಹೌದು, ರಿಕ್ಷಾಕ್ಕೆ 3 ಕೆಜಿ. ಟ್ಯಾಂಕ್ ಕೆಪಾಸಿಟಿ ಮೇಲೆ ಹೋಗ್ತದೆ. ಅದು 15 8 ಹಾಕೋದು, ಒಂದು ಪೂರ್ತಿ 10 ಹಾಕಲಿಕ್ಕಿಲ್ಲ. ಆ ಬೇಸಲ್ಲಿ ಮಾಡ್ಬೋದು. ಸರ್ 8 kg ಹಾಕಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ತದೆ? ಸೇಮ್ ಉಳಿದ ವೆಹಿಕಲ್ನಾಗೆ ಒಂದು ಕಿಲೋಮೀಟರ್ ಎಷ್ಟು, 1 ಕೆಜಿಯಲ್ಲಿ ಎಷ್ಟು ಮೈಲೇಜ್ ಆ ಗಾಡಿಗೆ ಎಷ್ಟು? ಅದರ ಬೇಸಲ್ಲಿ 36-37 ಡಿಪೆಂಡ್ಸ್ ಅದು. ಮತ್ತೆ again ವೆಹಿಕಲ್ ಮೇಲೆ ಹೋಗ್ತದೆ. ಈಗ ವೆಹಿಕಲ್ ಈಗ ಆಗ್ತಾ ಇದ್ದಾರೆ ಅದರ ನಗರಸಭೆ ವೆಹಿಕಲ್ ಹೌದು. ಎಷ್ಟು ವೆಹಿಕಲ್ ಇದೆ? ಅಲ್ಲಿ ಮೂರು ವೆಹಿಕಲ್ ಇದೆ. ಅದು ಪ್ರೆಷರೈಸ್ ಸಿಕ್ಕಿ ಈಗ ಅವರಿಗಂತ ನಾವು ಚಾರ್ಜ್ ಮಾಡ್ತಾ ಇಲ್ಲ, ಹೀಗೆ ಒಂದು ಟ್ರಯಲಿಗೆ ಸರಿ ಆಗ್ತದ ಅಂತ ನೋಡ್ಲಿಕ್ಕೆ. ವೇಸ್ಟ್ ಮಾಡ್ಬೇಕು. ಹೌದು, ಅದನ್ನು ನಿಮಗೆ ಮೊದಲು ನೋಡಿ ಬಾಂಬೆಯಲ್ಲಿ ಟ್ರಾಂಬೆಯಲ್ಲಿ ಉರಿಸ್ತಾ ಇದ್ರಲ್ಲ, ಹಾಗೆ ಇಲ್ಲಿ ಸಹ ಉರಿಸಿ ಅದನ್ನು ಇದು ಮಾಡ್ತಾ ಇದ್ದೆ. ಹಾಗೆ ಬಿಡುವಾಗಿಲ್ಲ, ಹಾಗೆ ಬಿಟ್ಟರೆ ಅದು ಮಿಥೇನ್ ನಿಮಗೆ ಇದು ಪೊಲ್ಯೂಷನ್ ಆಗ್ತದೆ ಅದು ಆ್ಯಕ್ಚುಲಿ. ಈ ನಿಮಗೆ ಆ್ಯಕ್ಚುಲಿ ಡಂಪ್ ಮಾಡುವಲ್ಲಿ ಸ್ಮೆಲ್ ಬರೋದು ಮಿಥೇನ್ ಇದೆ ಅದು ಆ್ಯಕ್ಚುಲಿ. ಬಟ್ ಅದನ್ನು ಬರ್ನ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಡಂಪ್ ಮಾಡಿದಾಗ ಬರ್ನ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಈ ಇದರಲ್ಲಿ ಡಂಪಿಂಗ್ ಯಾರ್ಡ್ಗಳಲ್ಲಿ ಬೆಂಕಿ ಬರೋದು ಹಾಗೆ ನೋಡಿ, ಒಳ್ಳೆ ನಿಮಗೆ ಬಿಸಿ ಇರುವಾಗ ಅದು ಅಲ್ಲಿ ಒಳಗಡೆ ಗ್ಯಾಸ್ ಉತ್ಪಾದನೆಗೆ ಒಳಗಡೆ ಇರ್ತದೆ. ಅದನ್ನು ನಂದಿಸ್ಲಿಕ್ಕೆ ಆಗೋದಿಲ್ಲ. ದೊಡ್ಡ ಈಗ ಪುತ್ತೂರಲ್ಲೆಲ್ಲಾದರೂ ತೊಂದರೆ ಇಲ್ಲ, ಸುತ್ತಲೂ ಹೋಗಿ ನಂದಿಸ್ಲಿಕ್ಕೆ ಆಗ್ತದೆ. ಎಷ್ಟೋ ಕಡೆಯಲ್ಲಿ ಎಕರೆಗಟ್ಟಲೆ ಇರ್ತದೆ ನಿಮಗೆ ಬಿದ್ದಿರೋದು. ಅಲ್ಲಿಗೆ ನಿಮಗೆ ಬೆಂಕಿ ಹಿಡಿದ್ರೆ ಅಲ್ಲಿಗೆ ಹತ್ತಿರ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಹೋಗಬೇಕಿದ್ರೆ ಕಸದ ಮೇಲೆ ಹೋಗಬೇಕು. ಅಲ್ಲಿ ಕೆಳಗಿಂದ ಯಾವಾಗ ಅದು ಬೆಂಕಿ ಹೇಳ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಅದನ್ನು ನಂದಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸರಿ ನೀವು ಪೇಪರಲ್ಲಿ ಓದಿರ್ಬೋದು, ಪಚ್ಚನಾಡಿಯಲ್ಲಿ ಆಗಿದೆಯಲ್ಲ. ಆಗಿತ್ತಾ? ಹೌದು, ಅದು ನೀವು ಇಲ್ಲಿ ನಂದಿಸಿದ್ರೆ ಅಲ್ಲಿಂದ ಹೊರಗೆ ಬರ್ತದೆ. ಗ್ಯಾಸ್ ಅಲ್ವ ಅದು? ಮಣ್ಣಲ್ಲ, ಇದರೊಳಗೆ ನಿಮಗೆ ಕಸದ ಒಳಗಿಂದ ನಿಮಗೆ ಅದು ಎಷ್ಟು ಗ್ಯಾಸ್ ಕೆಳಗೆ ಸಹ ಹೋಗ್ತದೆ, ಮೇಲೆ ಸಹ ಹೋಗ್ತದೆ, ಸೈಡಿಗೆ ಹೋಗ್ತದೆ. ಅದು ಬೆಂಕಿಯಲ್ಲಿ ಎಲ್ಲಿಂದ ಹೊರಗೆ ಬರ್ತದೆ. ನ್ಯಾಚುರಲ್ ಕಂಪ್ರೆಸ್ ನ್ಯಾಚುರಲ್, ಇದು ಕಂಪ್ರೆಸ್ಡ್ ಬಯೋಗ್ಯಾಸ್. ಇದು ಆಗ್ತದೆ, ಇದು ಎರಡು ಸೇಮ್ ಕಂಟೆಂಟ್ ಎಲ್ಲ ಸೇಮ್. ಅದೇ ಆಕ್ಚುಲ್ ನಮ್ಮ ಇದನ್ನು ಈಗ ಹೊಸ RNG ಅಂತ ಹೇಳ್ತಾರೆ. ಇದನ್ನು CNG ಅಂದ್ರೆ ನಮ್ಮ ಮಾಮೂಲಿ ಇರುವಂತ, ಇದು RNG ರಿನ್ಯೂಬಲ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳುವಂಥದ್ದು. ಕಂಪ್ರೆಸ್ಡ್ ಎರಡು ಅಲ್ಲ, ಅದೇನು ಗೊತ್ತಾ, ಕಂಪ್ರೆಸ್ಡ್ ಬಯೋಗ್ಯಾಸ್, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಅಂದ್ರೆ ನ್ಯಾಚುರಲ್ ಗ್ಯಾಸ್ ಮತ್ತು ಬಯೋಗ್ಯಾಸ್ ಮಾತ್ರ ಅಂತ ಹೇಳಿ ಮೊದಲು ಗೋಬರ್ ಗ್ಯಾಸ್ ಆಗಿರ್ತದೆ. ಅದು ಕಂಪ್ರೆಸ್ಡ್ ಅಲ್ಲ, ಪ್ಯೂರಿಫೈಡ್ ಅಲ್ಲ. ಅದೇ ಕಂಪ್ರೆಸ್ಡ್ ಯೂಸ್ ಮಾಡ್ಲಿಕ್ಕೆ ಅದು ಬಯೋಗ್ಯಾಸ್ ಮಾತ್ರ. ಇದು ಕಂಪ್ರೆಸ್ಡ್ ಯಾಕಂದ್ರೆ ಪ್ಯೂರಿಫೈ ಕಂಪ್ರೆಸ್ ಮಾಡೋದ್ರಿಂದ ಕಂಪ್ರೆಸ್ಡ್ ಬಯೋಗ್ಯಾಸ್ ಅಥವಾ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳುವಂಥದ್ದು. ನ್ಯಾಚುರಲ್ ಗ್ಯಾಸ್ ಅಂತ ಹೇಳೋದು ಯಾಕಂದ್ರೆ ನಾವು ಪೆಟ್ರೋಲಿಯಂ ಬರುವಂತದ್ದೇ ಗ್ಯಾಸ್ ಕೇಳ್ತಾ ಇದ್ದಾರೆ. ಈಗ ಅದಕ್ಕೆ ಹೊಸದಾಗಿ RNG ಅಂತ ಹೇಳಿ ರಿನ್ಯೂವಬಲ್ ನ್ಯಾಚುರಲ್ ಗ್ಯಾಸ್. ರಿನ್ಯೂವೇಬಲ್ ನ್ಯಾಚುರಲ್ ಗ್ಯಾಸ್ ಇದು ಆ್ಯಕ್ಚುಲಿ ನಿಮಗೆ ರಿನ್ಯೂವೇಬಲ್ ಅಂತ ಹೇಳಿದರೆ ನಿಮಗೆ ಇದು ಸರ್ಕ್ಯುಲರ್ ಅಲ್ಲ. ಈಗ ನಾವು ಫುಡ್ ಮಾಡಿ ವೇಸ್ಟ್ ಸಿಕ್ಕಿದ್ದನ್ನು ಇಲ್ಲಿಗೆ ಹಾಕ್ತೇವೆ, ಅದು ಗ್ಯಾಸ್ ಆಗಿ ಉತ್ಪಾದನೆ ಆಗ್ತದೆ. ಹಾಗೆ ಅದು ವಾಪಸ್ ನಿಮಗೆ ನೆಲದ ಅಡಿಯಿಂದ ತೆಗಿಬೇಕು ಅಂತ ಇಲ್ಲ. ನೆಲದ ಅಡಿಯಿಂದ ತೆಗೆದಾಗ ನಮಗೆ ಪೊಲ್ಯೂಷನ್ ಆಗೋದು, ಇದರಲ್ಲಿ ಪೊಲ್ಯೂಷನ್ ಆಗ್ಲಿಕ್ಕೆ ಏನಿಲ್ಲ. ಇಲ್ಲಿ ಇದರಲ್ಲಿ ನಮಗೆ ವಿಶೇಷವಾಗಿ ನಾಗರಿಕರ ಸಹಕಾರ ಬೇಕು. ಸೆಗ್ರಿಗೇಷನ್ ಆಫ್ ವೇಸ್ಟ್ ಸರಿಯಾಗಿ ಅದೊಂದು ಒಳ್ಳೆ ಆ ಪಾಯಿಂಟ್ ಅಲ್ಲಿ ಮಾತ್ರ ನಮಗೆ ಬರ್ತಾ ಉಂಟು. ಬಹಳಷ್ಟು ಈಗ ಇಂಪ್ರೂವ್ಮೆಂಟ್ ಉಂಟು. ಲಾಸ್ಟ್ 12 ವರ್ಷದಲ್ಲಿ ನಾವು ಮಾಡಿರುವಂಥ ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು, ರ್ಯಾಲೀಸ್ ಇರ್ಬೋದು, ಒಂದು ತುಂಬ ಸೆಗ್ರಿಗೇಷನ್ ಆಗಿ ಬರ್ತಾ ಉಂಟು. ಆದರೂ ಕೂಡ ಒಂದು ತಕ್ಕ ಮಟ್ಟಿಗೆ ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಪೌರ ಕಾರ್ಮಿಕರು ಅವರೇ ಅದನ್ನು ಸರಿ ಮಾಡಿ ಕೊಡಬೇಕಾಗ್ತದೆ. ಅವರ ಕೆಲಸ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಮನೆಯಿಂದ ಬರುವ ವೇಸ್ಟ್ ನಮಗೆ ಕರೆಕ್ಟಾಗಿ ಒಂದು ಸೆಗ್ರಿಗೇಟ್ ಆಗಿ ವೆಟ್ ವೇಸ್ಟ್ ಸೆಪರೇಟ್, ಡ್ರೈ ವೇಸ್ಟ್ ಸೆಪರೇಟ್ ಬಂದರೆ ಈ ಕೆಲಸ ಇನ್ನೂ ಕೂಡ ಉತ್ತಮವಾಗಿ ಮಾಡಲಿಕ್ಕೆ ಆಗ್ತದೆ. ಪಂಚಾಯತಲ್ಲಿ ಸ್ವಲ್ಪ ಗ್ರಾಮ ಪಂಚಾಯತಲ್ಲಿ ನಿಮ್ಮ ಇದಿದ್ರೆ ಯಾವುದು ನಿಮಗೆ ಸ್ವಲ್ಪ ಪೇಟೆ ಆಗಿದ್ರೆ, ಈಗ ಕುಂಬ್ರ ಮತ್ತು ಈಗ ಬೆಳ್ಳಾರೆ ಆ ಥರದ ವಿಷಯಗಳಿಗೆಲ್ಲ ನಿಮಗೆ ಆಗ ಅಲ್ಲಿ ಕಲೆಕ್ಟ್ ಮಾಡಲೇಬೇಕಾಗ್ತದೆ. ಹೋಟೆಲ್ನಾಗಿರ್ತದಲ್ಲ. ಮತ್ತು ಈಗ ವಿಶ್ವಾಸ ಹೇಳಿದಾಗ ಅದನ್ನು ನೀವು ಬೇಕಾದ್ರೆ ಬಾಕ್ಸಲ್ಲಿ ಹಾಕ್ಬೋದು. ಸಾರ್ವಜನಿಕರು ಸಹಕಾರ ಬೇಕು ಅಂತೇಳಿ. ಯಾಕೆಂತೇಳಿದರೆ ಜನಗಳಿಗೆ ಉದಾಸೀನ ಆಗ್ತದೆ. ನಾನೊಂದು ಯಾವಾಗಲೂ ಹೇಳಿಕೊಂಡು, ನಾವು ಸೂಪರ್ ಮಾರ್ಕೆಟಿಂದ ಅಥವಾ ಪರ್ಚೇಸ್ ಮಾಡಿ ತಗೊಂಡೋಗ 25 ಐಟಮನ್ನು 25 ಬ್ಯಾಗಲ್ಲಿ ಹಾಕಿ ನಾವು ತಗೊಂಡು ಹೋಗ್ತೇವೆ. ಎಣ್ಣೆ ಮತ್ತು ಬೇಳೆಗಳನ್ನು ಒಟ್ಟಿಗೆ ಹಾಕಿ ತಗೊಂಡು ಹೋಗೋದಿಲ್ಲ ಅಲ್ವಾ, ರೈಸ್ ಎಲ್ಲವನ್ನು ಒಟ್ಟಿಗೆ ಹಾಕಿ ತಗೊಂಡು ಹೋಗ್ತೇವೆ ಇಲ್ಲ. ಹಾಗಾಗಿ ವೇಸ್ಟ್ ಕೊಡುವಾಗ ಸಹ ಒಂದು ಅಟ್ಲೀಸ್ಟ್ 25 ಭಾಗ ಮಾಡಬೇಕು ಅಂತಿಲ್ಲ, ಒಂದು 3-4 ಭಾಗ ಮಾಡಿ ಕೊಟ್ಟರೆ ಒಳ್ಳೆ ಆಗ್ತದೆ. ಅದರಲ್ಲಿ ಆ್ಯಕ್ಚುಲಿ ಇದೆ ಅದು ವೆಟ್ ವೇಸ್ಟ್, ಡ್ರೈ ವೇಸ್ಟ್, ಹೆಜಾರ್ಡಸ್ ವೇಸ್ಟ್, ಮೆಡಿಕಲ್ ವೇಸ್ಟ್, ಅದು ನಿಮ್ಮ ಬಯೋ ವೇಸ್ಟ್ ಅಂತೇಳಿ ಹೇಳ್ತಾರೆ. ಅದು ನಮ್ಮ ಮಕ್ಕಳದ್ದು ಮತ್ತು ಲೇಡೀಸಿದು ಆ ವಿಷಯ. ಅದನ್ನು ಬೇರೆ ಪ್ಯಾಕ್ ಈ ವೇಸ್ಟ್ ಐದನೇ ಐಟಮ್ ಆಯಿತು. ಹೆಜಾರ್ಡಸ್ ವೇಸ್ಟ್ ಅಂದರೆ ಬ್ಯಾಟ್ರಿ ಎಲ್ಲ ಅವೇರ್ನೆಸ್ ಇದೆ.
ಅದು ಡಸ್ಟ್ಬಿನ್ ಮಾಡುದು ಅಂತ ಹಸಿ ಕಸ ಒಣ ಕಸ ಇದು ಗಟ್ಟಿಯಾಗಿ ಆಗಿದೆ. ಅಲ್ಲ ಅದರಲ್ಲಿ ಸಹ ಅದು ರೆಸ್ಪಾನ್ಸಿಬಿಲಿಟಿ ಆಗಿ ಬರಬೇಕು. ನಾವೇ ಮಾಡಬೇಕಂತ ಹೇಳುವಂಥ ಒಂದು ಅವರ ಕಲ್ಪನೆ ಬಂದರೆ ಉಂಟಲ್ಲ ಮತ್ತೆ ಮಾಡ್ತಾರೆ. ಇದು ಒಂಥರ ಉದಾಸೀನ, ಕೆಲವೊಮ್ಮೆ ತೆಗೆದು ಅದು ಒಟ್ಟಿಗೆ ಹಾಕಿ ಕೊಟ್ಟರು. ಈಗ ಮನೆಯಲ್ಲಿ ಎರಡಿದ್ರು ಸಹ ಅಲ್ಲಿ ಹಾಕುವಾಗ ಅಷ್ಟು ಉದಾಸೀನ ಆಗೋದು ಅಂತೇಳಿ ಅದರಲ್ಲಿ ಒಂದು ಪ್ಲಾಸ್ಟಿಕ್ ನಿಮಗೆ ವೆಟ್ ವೇಸ್ಟ್ ಬರ್ತದೆ, ಅದರಲ್ಲಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇರ್ತದೆ. ನಮಗೇನಾಗ್ತದೆ ಅದನ್ನು ಒಳಗೆ ಹಾಕಿದೆ ಬ್ಯಾಗಲ್ಲೇ ಬಾಕಿ ಆಗ್ತದೆ. ನಿಮಗೆ ಎಷ್ಟೋ ವರ್ಷ ಹೋಗುವಾಗ ಅಲ್ಲಿ ಇಡೀ ಅದು ನಿಮ್ಮ ಈಗ ಅದು ಡ್ಯಾಮ್ಗಳಲ್ಲಿ ಡೆಡ್ ಸ್ಟೋರೇಜ್ ಅಂತ ಹೇಳ್ತಾರಲ್ಲ, ಅದು ಅಲ್ಲಿ ಒಳಗೆ ಹೋಗಿ ಸಿಕ್ಕಿ ಹಾಕಿಕೊಳ್ತದೆ. ಡೈಜೆಸ್ಟರಲ್ಲಿ ಅದು ಪರ್ಮನೆಂಟ್, ಮತ್ತು ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದ್ರ 200 ಟನ್ ಇದು ಉಂಟು ಅದರಲ್ಲಿ, ಯಾವುದು ಸಗಣಿ ಫಸ್ಟಿಗೆ ಹಾಕಿದ್ದೇವೆ. ಹಾಗಾದರೆ ಅದನ್ನು ಕ್ಲೀನ್ ಮಾಡೋದು ಅಂತ ಹೇಳಿದರೆ ಮಕ್ಕಳಾಟಿಗೆ ವಿಷಯ ಇಲ್ಲ. ಅದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಅದನ್ನು ಹೇಗೆ ನಾವು ಬರುವಾಗ ಬೇರೆ ಬೇರೆ ಮಾಡಿ ತರುವಾಗ ಕೊಡುವಾಗ ಸಹ ಅಷ್ಟು 25-30 ಐಟಮ್ ಎಲ್ಲ ಇದ್ದರೂ ಸಹ 4-5 ಐಟಮ್ ನಾನು ಹೇಳಿದಾಗ ವೆಟ್ ವೇಸ್ಟ್, ಡ್ರೈ ವೇಸ್ಟ್, ಬಯೋ ವೇಸ್ಟ್, ಬಾಡಿಯಿಂದ ಬರುವಂಥದ್ದು ಬಯೋ ವೇಸ್ಟ್, ಮತ್ತು ಹೆಜಾರ್ಡಸ್ ವೇಸ್ಟ್, ಮತ್ತು ಈ ವೇಸ್ಟ್ ಹೆಜಾರ್ಡಸ್ ವೇಸ್ಟ್ ಆಲ್ಮೋಸ್ಟ್ ಒಂದೇ ಅಂತ ಹೇಳ್ಬೋದು ಅಲ್ವಾ. ಅಂದರೆ ಆ್ಯಕ್ಚುಲಿ ಮೇಯ್ನ್ ನಮ್ಮ ವೆಟ್ ವೇಸ್ಟ್ ಬರುವ ಒಂದು ಪ್ರಾಬ್ಲಮ್ ಅಂದರೆ ನಂದಿನಿ ಹಾಲಿನ ಪ್ಯಾಕೆಟ್ ಇದೆಯಲ್ಲ, ಅದನ್ನು ಕಟ್ ಮಾಡಿ ಸಣ್ಣ ಪೀಸ್ ಹಾಕ್ತಾರೆ. ಅದು ನಮಗೆ ಪ್ಲಾಂಟಿಗೆ ಹೋಗಬಾರ್ದು. ಅದನ್ನು ನಮ್ಮ ವರ್ಕರ್ಸ್ ಮ್ಯಾನ್ಯಲ್ ಆಗಿ ತೆಗಿಬೇಕಾಗುತ್ತೆ. ಜಸ್ಟ್ ಥಿಂಕ್ ಮಾಡಿ, ಸಣ್ಣ ವಿಷಯ ಹೇಗೆ ಸಣ್ಣ ವಿಷಯ. ಮತ್ತೆ ಇದು ಆಯಿಲ್ನ ಪ್ಯಾಕೆಟ್ಸ್ ಎಲ್ಲ ಬರ್ತದೆ ಸಣ್ಣ ಅದನ್ನು ಡೈರೆಕ್ಟ್ ಪ್ಲಾಂಟಿಂಗ್ ಹಾಕಿದ್ರೆ ನಮ್ಮ 200 ಟನ್ ಸಗಣಿ ಹಾಕಿದ್ದು ವೇಸ್ಟ್ ಆಗುತ್ತೆ. ಅದನ್ನ ತೆಗೆದು ರೀಪ್ಲೇಸ್ ಮಾಡಿ ಸಹ 200 ಟನ್ ಸಗಣಿಗೆ ನಾವು ಒಂದು 3-4 ತಿಂಗಳು ಹೊಡೆಚ ಎಲ್ಲಿದೆ 200 ಟನ್ ಸಗಣಿ ಎಲ್ಲಿದೆ ಮಾಡುವಂಥದ್ದು. 1 ಟನ್ ಸಿಗ ಒಂದು ಕಡೆ ಕಷ್ಟ. 200 ಟನ್ ಅಂತ ಸಾಧಾರಣ ನಿಮಗೆ 150 ಇದಾಯ್ತು, ಯಾವುದು ಪಿಕಪ್ ಲೋಡ್ ಆಯ್ತು. ಯೋಚನೆ ಮಾಡಿ, ಅದನ್ನು ತುಂಬಿಸ್ಲಿಕ್ಕೆ ನಮಗೆ ಇಲ್ಲಿಗೆ ಬಂದಿದೆ. 7-8 ಲಕ್ಷ ರೂಪಾಯಿ ಅದಕ್ಕೆ ಖರ್ಚಾಗಿದೆ. ಅದೊಂದು ಖರ್ಚು ಮಾತ್ರ, ಹಾಕ್ಲಿಕ್ಕೆ ಅಲ್ಲ. ಅದು ಒಮ್ಮೆ ಹಾಳಾದ್ರೆ ಉಂಟು, ನಾವು ಬಾಡಿ ಹಾಳಾದಾಗೆ ಒಮ್ಮೆ ಫುಲ್ ಕ್ಲೀನ್ ಮಾಡಿ ರೀಸೆಟ್ ಮಾಡಬೇಕು. ಪ್ಲಾಸ್ಟಿಕ್ ಅಷ್ಟು ಕಡಿಮೆ ಹೋದ್ರೆ ಮಾತ್ರ ನಮ್ಗೆ ಅದನ್ನು ಇಯರ್ ಥ್ರೂ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಮತ್ತು ತಿಂಗಳಿಗೆ 1-2 ಟಿಪ್ಪರ್ ಸಗಣಿ ಬೇಕೇ ಬೇಕಾಗ್ತದೆ ಬ್ಯಾಕ್ಟೀರಿಯಾ ಮಾಡ್ಲಿಕ್ಕೆ. ಅವಾಗ ಈ ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳುವಂಥದ್ದು ಅದನ್ನು ಅವಾಯ್ಡ್ ಮಾಡಲೇಬೇಕು ಅಂತ ಜಸ್ಟ್ ಅದನ್ನು ನೋಟ್ ಮಾಡಿ. ಮತ್ತೆ ಮೇನ್ ಆಗಿ ಆ ಪ್ಲಾಸ್ಟಿಕ್ ನ ಕವರ್ ಕಟ್ ಮಾಡುವಂಥದ್ದು, ಹಾಲು ಕಟ್ ಮಾಡೋದು ಕಟ್ ಆಗದ ರೀತಿಯಲ್ಲಿ ಕಟ್ ಮಾಡಬೇಕು. ಒಂದೊಂದು ಸೈಡ್ ಮಾತ್ರ ಕಟ್ ಮಾಡಿ ಬಿಸಾಡೋದು ವೆಟ್ ವೇಸ್ಟ್ಗೆ, ಡ್ರೈ ವೇಸ್ಟ್ ಹಾಕೋದಿಲ್ಲ ಯಾರು ಕೂಡ. ಅದೇ ಕಟ್ ಮಾಡುವಾಗ ನೀವೆಲ್ಲ ನೋಡಿರ್ಬೋದು, ಅದನ್ನು ಅದಕ್ಕೆ ಅಂಟಿಕೊಂಡಿರುವಾಗೆ ಕಟ್ ಮಾಡಬೇಕು. ಅದನ್ನು ಫುಲ್ ಕಟ್ ಮಾಡಿ ಟ್ರಯಾಂಗಲ್ ಪೀಸನ್ನು ಬೇರೆ ಮಾಡೋದಲ್ಲ. ಮಾಡಿದರೆ ನೀವು ಯೋಚನೆ ಮಾಡಿ, ಒಬ್ಬರು ನಮಗೆ ನಮ್ಮ ಮನೆಯಲ್ಲಿರುವ ಒಂದು ವೆಟ್ ವೇಸ್ಟಿನ ಇದಕ್ಕೆ ಕೈ ಹಾಕಲಿಕ್ಕೆ ನಮಗೆ ಮನಸ್ಸಾಗಲಿಕ್ಕಿಲ್ಲ. ನಾವೇ ಊಟ ಮಾಡಿ ಬಿಸಾಡಿದ್ದಕ್ಕೆ ಕೈ ಹಾಕಲಿಕ್ಕೆ ನಮಗೆ ಮನಸ್ಸಾಗಲಿಕ್ಕಿಲ್ಲ. ಅವರು ಹೇಗೆ ಅದನ್ನು ಬೇರೆ ಪರಿಸ್ಥಿತಿಯಲ್ಲಿ ಅವರು ಮಾಡಲಿಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಒಳಗೆ ಹಾಕುವಾಗೆ ಸಹ ಇಲ್ಲ, ಒಳಗೆ ಬಿಡುವಾಗೆ ಸಹ ಇಲ್ಲ ಅಂತ. ಅಲ್ಲಿ ಏನಾಗ್ತದೆ, ಅಲ್ಲಿ ಬಂದಾಗ ಉಂಟಲ್ಲ ವೆಟ್ ವೇಸ್ಟನ್ನು ಅದನ್ನು ಬಿಟ್ಟರೆ ಅದನ್ನು ಎಲ್ಲಿ ಹಾಕೋದು? ನಾವು ಡಂಪ್ ಮಾಡೋದಿಲ್ಲ ಅಂತ ಹೇಳಿದ್ದೇವೆ. ಡಂಪ್ ಮಾಡಲಿಕ್ಕೆ ಆಗೋದಿಲ್ಲ, ಹೆಕ್ಲಿಕ್ಕೂ ಆಗೋದಿಲ್ಲ. ಕಷ್ಟ, ಅವರಿಗೆ ಎಷ್ಟು ಕಷ್ಟ ಆಗ್ತದೆ ಯೋಚನೆ ಮಾಡಿ. ನಮಗೂ ಸಹ ಅದೇ ಕಷ್ಟ ಆಗೋದು. ಡಂಪ್ ಮಾಡಿ ಅದು ಮಿಕ್ಸೆಡ್ ಉಂಟು ಅಂತ ಡಂಪ್ ಮಾಡಿದರೆ ನಾವು ಡಂಪ್ ಮಾಡ್ತಾ ಇದ್ದೇವೆ ಅಂತೇಳಿ ಆಯಿತು, ವಾಪಸ್ ನಮ್ಮ ಪರ್ಪಸ್ಸಿಗೆ ಡಿಫಿಟ್ ಆಯಿತು. ಸಪ್ರೇಟ್ ಹಾಕಿದರೆ ಅದು ಒಳಗೆ ಹಾಳಾಗ್ತದೆ, ಸಪ್ರೇಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಅದು ಸಾರ್ವಜನಿಕ, ಅದಕ್ಕೆ ಹೇಳಿದ್ದು ನಾನು ಬಾಕ್ಸಲ್ಲಿ ನೀವೆಲ್ಲರೂ ಸಹ ಒಂದು ಹಾಕಬೇಕು ಅಂತ ನನ್ನ ವಿನಂತಿ. ಸಾರ್ವಜನಿಕರು ಅದನ್ನು ಬೇರೆ ಬೇರೆ ಮಾಡಿ ಕೊಡಬೇಕು ಅಂತ ಹೇಳೋದನ್ನು ಎಲ್ಲ ಪೇಪರ್ನವರು ಸಹ ಒಂದು ಬಾಕ್ಸ್ ಮಾಡಿ ಹಾಕಬೇಕು. ಇದು ಸಕ್ಸಸ್ ಆಗಬೇಕು. ಗ್ಲಾಸ್ ಪೀಸ್ ಸಣ್ಣ ಹೊಡೆದ್ರೆ ಮನೆ ಅದನ್ನು ವೆಟ್ ವೇಸ್ಟಿಗೆ ಹಾಕಿಬಿಡುದು ಅಂತ. ಅದೇನಾಗುತ್ತೆ, ನಮ್ಮಲ್ಲಿ ಮೆಷಿನ್ ಟೀತ್ ಇರ್ತದೆ. ಅದೀಗ 2 ಮೆಷಿನ್ ಹಾಳಾಗಿ ಆಯ್ತು, 3ನೇ ಮೆಷಿನ್ ಮತ್ತೆ 13 ಲಕ್ಷ ಕೊಟ್ಟು ಆರ್ಡರ್ ಮಾಡಿ ಬರುತ್ತೆ ಇವತ್ತು ನಾಳೆ. ಅಂದ್ರೆ ಎಂತ ಮಾಡಿ ಅಂದ್ರೆ ಒಂದು ಗ್ಲಾಸ್ ಪೀಸ್ ಇದ್ರೆ ಅದ್ರ ಟೀತ್ ಫುಲ್ ಕ್ರಶ್ ಆಗುವಾಗ ಟೀತ್ ಹೋಗಿ ಬಿಡ್ತದೆ. ಒಂದು 4 ಟೀತ್ ಹೋದ್ರೆ ಇಲ್ಲಿ ಸೆಟ್ ಚೇಂಜ್ ಮಾಡಬೇಕು. ಆ ಸೆಟ್ ಚೇಂಜ್ ಇಲ್ಲಿ ಮೆಕ್ಯಾನಿಕ್ಸ್ ಇಲ್ಲ, ಚೆನ್ನೈ ಕಳಿಸ್ಬೇಕಷ್ಟೇ. ಅಂತ ಒಂದು ಸಮಸ್ಯೆಯಲ್ಲಿದೆ. ಅಂದ್ರೆ ನಾವು ಹೇಳುದು ಬಹಳ ಸರಳವಾಗಿರುವ ಒಂದು ಸಂಗತಿ ಇದು. ಮತ್ತೆ ತಪ್ಪಿ ಮೆಟಲ್ ಪೀಸ್ ಬರುವಂಥದ್ದು, ಸರಿಗೆ ಪೀಸ್ ವೆಟ್ ವೇಸ್ಟ್ ಬರುತ್ತೆ, ಸಣ್ಣ ನೆಟ್ಸ್ ಬರುತ್ತೆ. ಅದನ್ನು ಹುಡುಕಿ ಸಿಗುದಿಲ್ಲ ನಮಗೆ. ಇಲ್ಲಿ ಹೀಗೆ ಮಾಡಿ ಹುಡುಕ್ಲಿ ಎಲ್ಲ 8 ಟನ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಡ್ಯಾಮೇಜ್ ಆಗುತ್ತೆ ಎಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.